ಸೊಲ್ಮೆಲು ನಿಕಲ್ತು ಒಂದಲ್ಲರ ನ್ಯೂಸ್ ತುಳು ಯಾನು ಕುಮಾರ್ ವಿಟ್ಲ ಇತ್ತೆ ತುಳು ವಾರ್ತೆ ಸುರುಕು ಈ ವಾರದ ಮಲ್ಲ ಸುದ್ದಿಲು ಮುಖ್ಯಮಂತ್ರಿಲಡ ಗಟ್ಟಿ ಸೊರಟು ಪಾತಿರೋಣ ಒಂಜೇ ಶಾಸಕರು ಅಶೋಕ್ ಕುಮಾರ್ ರೈ ಪುನಶ್ಚದ ಲೇಸಿಡ್ ಕೆಪಿಸಿಸಿ ಕಾರ್ಯದರ್ಶಿ ಎಂಎಸ್ ಮಹಮ್ಮದ್ ಪಾತೆರ ಇಸ್ರೇಲ್ ಯುದ್ಧದ ತುಳುನಾಡದ ಬೀಜದ ಫ್ಯಾಕ್ಟರಿಲು ಸಮಸ್ಯೆಡುಲ್ಲ ಸರ್ಕಾರ ಬೀಜ ಬೇರದ ಉದ್ಯಮಿಲನ ಬಂಗಗ್ ಕೆಬಿಕೊರುಡು ಪಂದು ಒತ್ತಾಯ ದಿಡುಪೆಡ್ದು ಸಂಸೆ ಪೋಪಿನ ಸಾದಿ ಸರಿ ಮಲ್ಪೆರ ಒತ್ತಾಯ ಅಧಿಕಾರಿಗಳೆಡ ಪಾತಿರುವ ಪಂಡಿನ ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಬೇಗುಡು ಬೇಲೆ ಆಪುಂಡು ಪಂಡಿನ ಶಾಸಕರು ಹರೀಶ್ ಪುಂಜ ಭಾರತ್ ಜೋಡೋ ನ್ಯಾಯ ಯಾತ್ರೆದ ಮಿತ್ತು ಮಲ್ತಿನ ದಾಳಿನ ಖಂಡಿಸಾದ ಕುಡ್ಲಡು ಪ್ರತಿಭಟನೆ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಧಿಕ್ಕಾರ ಪಂಡಿನ ಕಾಂಗ್ರೆಸ್ ಕಾರ್ಯಕರ್ತರು ವಾರ್ತೆದ ವಿವರ ಮುಖ್ಯಮಂತ್ರಿಲೇನ ಎದುರು ಗಟ್ಟಿ ಸೊರಟು ಪಾತಿರುನ ಒಂಜೇ ಶಾಸಕರು ಪಂಡ ಅಶೋಕ್ ಕುಮಾರ್ ರೈಕುಲು ಪಂದು ಕೆಪಿಸಿಸಿ ಕಾರ್ಯದರ್ಶಿ ಎಂಎಸ್ ಮಹಮ್ಮದ್ ಪಂಡಿರ್ ಪುತ್ತೂರ್ದ ಪುನಶ್ಚದಲ್ಪ ಬೇತೆ ಬೇತೆ ಸಾಧಿದ ಬೇಲೆಗೆ ಶಿಲಾನ್ಯಾಸ ನೆರವೇರಿಸವನ ಸಂದರ್ಭಡ್ 6 ಇಂಚ ಪಂತೀರ್ ನನ ದುಂಬುದ ಬಜೆಟ್ ಪುತ್ತೂರ್ದ ಮೆಡಿಕಲ್ ಕಾಲೇಜ್ ನಿರ್ಮಾಣಗೆ ಅನುದಾನ ಕೊರುಡು ಈ ಬಗೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅರಡ ಪಾತಿರ್ದಿತ್ತೀರ್ ಅಪಗ ಎಂಎಸ್ ಮಹಮ್ಮದ್ಲ ಅರ್ನ ಒಟ್ಟುಗೆ ಇತ್ತೇರು ಅಪಗ ಮುಖ್ಯಮಂತ್ರಿಗಳು ದುಂಬುದ ಬಜೆಟ್ ತೂಕ ಅಂದ್ ಪಂಡಿರು ಐಕ್ ದುಂಬುದ ಬಜೆಟ್ ದಾಯೆ ಇತ್ತೆ ಆಪುಜ ಪಂದ್ ಗಟ್ಟಿ ಸೊರಟು ಅಶೋಕ್ ರೈ ಕೇಂದಿರು ನಮ್ಮ ಮಾತ ಮುಖ್ಯಮಂತ್ರಿ ಪನ್ನಗ ಪೋಡಿತದ ಪಾತಿರುವ ಆಂಡ ಅಶೋಕ್ ಕುಮಾರ್ ರೈ ಅಂಚತ್ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆವಡಾಂಡ ಗಟ್ಟಿ ಸೊರಟು ಪಾತಿರುವೇರು ಮುಖ್ಯಮಂತ್ರಿಗಳನ್ನ ಎದುರು ಗಟ್ಟಿ ಸೊರಟು ಪಾತಿರುನ ಒಂಜೇ ಶಾಸಕರು ಅಶೋಕ್ ಕುಮಾರ್ ರೈ ಕುಲು ಪಂದ್ ಪಂಡಿರು ನಡ್ಸಾರಿ ರಸ್ತೆ ಸುಮಾರು 10 ಲಕ್ಷ ರೂಪಾಯಿ ನಮ್ಮ MLA ದೀತೇರಿ ಒಂಜೆ ವಿಚಾರ ಬಂದ ಅಭಿವೃದ್ಧಿ ಕೆಲಸ ಬಂಡೆ ಯಾನು ಮುರಾಣಿ ಆರ್ನೊಟ್ಟಿಗೆ ಬ್ಯಾಂಗ್ಳೂರ್ ಒಂದು ದಿನ ಇತ್ತೆ ಐನು ಮಾತ್ರ ಬರ್ತೀನಿ ಹೆಂಗೆ ಪನೋಡ್ ಒಂದು ಆಸೆ ಬ್ಯಾಂಗ್ಳೂರಲ್ಲಿ ನಾನೊಂದು ದಿವಸ ನಮ್ಮ ಶಾಸಕರೊಟ್ಟಿಗಿದ್ದೆ ಬೇರೆ ಕೆಲಸ ಬಂದವು ಅವರು ಮುಖ್ಯಮಂತ್ರಿಗಳ ಹತ್ರ ಹೋದರು ಮುಖ್ಯಮಂತ್ರಿಗಳು ಹೋಗಿ ಪ್ರಥಮ ಬೇಡಿಕೆ ಅಂತ ಹೇಳಿದ್ರೆ ಮುಂದಿನ ಬಜೆಟ್ನಲ್ಲಿ ನಮಗೆ ಮೆಡಿಕಲ್ ಕಾಲೇಜಿಗೆ ಅದು ಬಜೆಟಲ್ಲಿ ಸೇರಿಸ್ಬೇಕು ಅದು ರೈ ಈಗ ಆಗುದಿಲ್ಲ ಅಂತ ಮಾಡಿ ಆರ್ನ ಸ್ಟೈಲ್ ಅಂಚಂತ ಅದು ಈಗ ಆಗುದಿಲ್ಲ ಅದು ಮುಂದಿನ ಬಜೆಟಲ್ಲಿ ರೈ ಅದು ಆಗಬೇಕು ಯಾಕೆ ಆಗುದಿಲ್ಲ ಅದನ್ನು ಬೇರೆ ಕಂಡಿರಿ ಯಾಕೆ ದಾಯಿನ ಪಂಪದ ಫಂಡ ಮತ್ತು ಪಿರಾಗ ತುಳುವತ್ತದ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿಗಳ ಹತ್ರ ಒಬ್ಬ ಶಾಸಕರು ಹೋಗಿ ಒಬ್ಬ ಏರಿದ ಧ್ವನಿಯಲ್ಲಿ ಮಾತಾಡುವಂಥ ಶಾಸಕರೇ ಅದು ಸನ್ಮಾನ್ಯ ಅಶೋಕ್ ಕುಮಾರ್. ಕೆಲವರು ಮಾತಾಡೋದಿಲ್ಲ ಯಾಕೆ ಮಾತಾಡೋದಿಲ್ಲ ಅಂತ ಹೇಳಿದ್ರೆ ಇದನ್ನು ಜೋರು ಮಾತಾಡಿದ್ರೆ ಇನ್ನು ಬೇರೆ ತೊಂದರೆ ಆಗ್ಬೋದು ಎಂಬ ರೀತಿಯಲ್ಲಿ ಕೆಲವರು ಮಾತಾಡೋದಿಲ್ಲ. ಅಲ್ಲಿಂದ ನಾನಾದ್ರೂ ಮಾತಾಡ್ತಿರಲಿಲ್ಲ ಸತ್ಯನವರ ಹತ್ರ ಹಿರಿಯರ ಪಾತ್ರೆ ಎರಡದು ಬಲ್ಲಿದು ಒಂದೇ ಅವರು ಏರಿದಲ್ಲಿ ಇವರು ಕೂಡ ಮಾತಾಡಿದರು ಇಲ್ಲ ಹಾಗಂತೇಳಿ ಇವರು ಬಿಡ್ಲೇ ಇಲ್ಲ ಮತ್ತೆ ವಾಪಸ್ ಸಂಜೆ ಮನೆಗೆ ಕೂಡ ಹೋಗಿದ್ದಾರೆ ಅಲ್ಲಿ ಕೂಡ ಅದೇ ರೀತಿಯಲ್ಲಿ ಮಾತಾಡಿದರೆ ನಮಗೆ ವಿಶ್ವಾಸ ಇದೆ ಈಗ ಏನಂತಲ್ಲ ಅದು ಮೆಡಿಕಲ್ ಕಾಲೇಜ್ ಖಂಡಿತವಾಗಿ ಬರುತ್ತದೆ. ಮತ್ತೊಂದು ನಾನೇ ಹೇಳ್ತಿದ್ದೆ ನಾನು ಸತ್ಯ ಹೇಳ್ತೇನೆ ಈ MLA ಮೂಜಿ ದಿನ ಹೋದು ಬೆಂಗಳೂರು ನೆಂಚನಪ್ಪ ಅದು ಕೆಲವರು ಮಾತಾಡೋರು ಇದ್ರು. ನನಗೆ ಮೊನ್ನೆ ಅರ್ಥ ಆಯ್ತು ಎಲ್ಲ ಮಂತ್ರಿಗಳ ಹತ್ರ ಕುಮಾರ ಬಂಗಾರಪ್ಪ, ದಿನೇಶ್ ಗುಂಡೂರಾವ್, HK ಪಾಟೀಲ್, DK ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿಗಳು ಯಾರೆಲ್ಲ ಮಂತ್ರಿಗಳಿದ್ದಾರೆ ಅವರ ಮಂತ್ರಿಗಳ ಹತ್ರ ಹೋಗಿ ಯಾಕೆ ನನಗೆ ಅವರಿಗೆ ಏನಾಗಬೇಕಂತ ಅಲ್ಲ ನನ್ನ ಕ್ಷೇತ್ರಕ್ಕೆ ಇದು ಆಗಬೇಕು. ಪುತ್ತೂರಲ್ಲಿ ಒಂದು ಮಹಿಳಾ ಕಾಲೇಜ್ ಇದೆ ಗವರ್ಮೆಂಟ್ ಕಾಲೇಜ್ ಎಷ್ಟು ವರ್ಷ ಆಯಿತು ಬಂದು ಬಹುಶಃ ಬಂದದ್ದಲ್ಲದೆ ಅದಕ್ಕೆ ಸರಿಯಾದ ಕಟ್ಟಡಗಳಿಲ್ಲ. ಅದಕ್ಕೆ 5 ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನ ಈಗಾಗಲೇ ಜೋಡಣೆ ಆಗಿದೆ ಇವರ ಪ್ರಯತ್ನದಿಂದ. ಅದು ಸಾಕಾಗುವುದಿಲ್ಲ ಇನ್ನೂ ಕೂಡ 5 ಕೋಟಿ ಹೆಚ್ಚು ಕೊಡಬೇಕು ಅಧಿಕಾರಿಗಳ ಹತ್ರ ಹೋಗಿ ಮಾತಾಡುವಂಥ ಶೈಲಿ ಇದು ನೋಡಿ ಈಗ ನೋಡಿದಾಗ ಬಹಳ ಸಂತೋಷ ಇದೆ. ಒಬ್ಬ ಅಧಿಕಾರಿ ನೋಡುವಾಗ ಅಲ್ಲಿ ಹೋಗುವಾಗ ಏನೋ ಬೇಗ ಮಾತಾಡ್ತಾ ಇದ್ರು ಇವರಿಗೆ ಅದು ಆಗಲಿಲ್ಲ. ಇವ್ರು ಹೇಳಿದ್ರು ಇವರಿಗೆ ಪುರುಸತ್ತಿಲ್ಲ ನಾವು ಹೋಗುವ MS ಅಂತ ಹೇಳಿದ್ರು. ಆಗ ಅವನಿಗೆ ಅರ್ಥ ಆಯ್ತು ಇವರು ಕೋಪದಲ್ಲಿ ಮಾತಾಡುವಂತ. ಆಗ ಮತ್ತೆ ಕರೆದು ಮಾತಾಡಿ ಆ ಕೆಲಸ ಸ್ಪಂದನೆ ಮಾಡಿದ್ದಾನೆ. ಇವತ್ತು 75 ಲಕ್ಷ ರೂಪಾಯಿ ಇವತ್ತು ಪುಣಚ ಗ್ರಾಮಕ್ಕೆ ಒಂದು 4-5 ರಸ್ತೆ ಕೊಡುವಂತ ಕೆಲಸವನ್ನು ಅವರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಅನುದಾನವನ್ನು ಈ ಪುಣಚ ಗ್ರಾಮಕ್ಕೆ ಅವರು ಕೊಡ್ತಾರೆ ಮತ್ತಿವಾದ ವಿಶ್ವಾಸ ಇದೆ. ವಿಶೇಷವಾಗಿ ಅಶೋಕ್ ಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ತರುವಂತ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಮಾಡುವಂತ ಶಕ್ತಿಯನ್ನು ಆ ದೇವರು ಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಇಸ್ರೇಲ್ ಬೊಕ್ಕ ಹಮಾಸದ ಯುದ್ಧದ ತುಳುನಾಡದ ಬೀಜದ ಬೇರ ಬೊಕ್ಕ ಫ್ಯಾಕ್ಟ್ರಿಲು ಮುಚ್ಚು ನಡೆಮುಟ್ಟೆ ಎತ್ತದಂಡು ರಾಜ್ಯಡಿ ಪುನಃ ಸುಮಾರು 400 ಜಾಸ್ತಿ ಬೀಜ ಸಂಸ್ಕರಣಾ ಘಟಕಲು ಐಟ್ ತುಳುನಾಡದೇ 300 ಜಾಸ್ತಿ ಘಟಕಲು ಬೇಲೆ ಮಲ್ತೊಂದುಲ್ಲ ಇತ್ತೆ ಬೋಡಾಯ್ನಾತು ಬೀಜ ಪಿದೈ ಊರುರ್ದು ಬರಂದೆ ಉದ್ಯಮಲಿಗೆ ಸಮಸ್ಯೆ ಎದುರಾತಂಡು 75% ಬೀಜ ಆಫ್ರಿಕಾ ಯುರೋಪ್ ಅತ್ತಂದೆ ಬೇತೆ ಬೇತೆ ದೇಶಲೆಡ್ದು ಕೆಂಪು ಕಡಲು ಆ ಒಂದು ಬರೋಂದಿತ್ತಂಡು ಆಂಡ ಇತ್ತೆ ಕೆಂಪು ಕಡಲಡು ಹೌತಿ ಬಂಡುಕೋರೆರ್ನ ದಾಳಿಡ್ದು ಬೀಜ ಕೊನೆರೆಗ್ ಓವೇ ಕಪ್ಪಲು ಬರೋಂದಿಜ್ಜಿ ಉಂದೆಡ್ದು ಊರದ ಸುಮಾರು ಬೀಜದ ಫ್ಯಾಕ್ಟ್ರಿಲು ಸರಿ ಬೇಲೆ ಮಲ್ಪೆರೆಗ್ ಆವಂದೆ ಮುಚ್ಚು ನಡಿಗೆ ಎತ್ತದಂಡು ಅಂಚಾದು ಸರ್ಕಾರ ಬೀಜ ಬೇರದ ಉದ್ಯಮಿಲಿನ ಬಂಗಗ್ ಕೆಬಿಕೊರುಡು ಪಂದು ಕುಡ್ಲಡು ಮಂಗಳ ಕ್ಯಾಶ್ಯೂಸ್ದ ದನಿ ವಾಸುದೇವ ಕಾಮತ್ ಪಂಡಿರು. ಇತ್ತೀಚಿನ ದಿನಗಳಲ್ಲಿ ಗೇರು ಬೀಜ ನಿಗದಿತ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಏಕಂತ ಹೇಳಿದರೆ ಮೇಯ್ನ್ಲಿ
ಆಫ್ರಿಕಾ ಖಂಡದಲ್ಲಿ ಈ ಸುವೇಜ್ ಕಾನ್ವೆಯಲ್ಲಿ ಆದ ಪ್ರಾಬ್ಲಮ್ಗಳಿಂದ ಆಫ್ರಿಕಾ ಖಂಡದಿಂದ ಬರುವಂಥ ಗೇರು ಬೀಜಗಳೆಲ್ಲ ಲೇಟ್ ಆಗ್ತಾಯಿದೆ. ಹಡಗುಗಳು ಇದು ಮಂಗಳೂರಲ್ಲಿ ಆಗಿರ್ಬೋದು, ಇಲ್ಲ ಕೊಚ್ಚಿ ಆಗ್ಬೋದು, ಇಲ್ಲ ಟುಟಿಕೋರಿನ್ ಪೋರ್ಟ್ಗಳಿಗೆ ಕಚ್ಚಾ ಗೇರು ಬೀಜಗಳು ಬರುವ ವೆಸಲ್ಗಳು ಲೇಟ್ ಆಗ್ತಾಯಿದೆ. ಇದರಿಂದ ನಮಗೆ ಗೇರು ಬೀಜದಲ್ಲಿ ಅನಿಯಮಿತವಾಗಿ ನಿರಂತರವಾಗಿ ಗೇರು ಬೀಜವನ್ನು ನಮಗೆ ಬರ್ತಾ ಇಲ್ಲದ್ರಿಂದ ನಮಗೆ ಕೆಲಸ ಕೊಡಲಿಕ್ಕೆ ನಮ್ಮ ವರ್ಕರ್ಸಿಗೆ ಕಷ್ಟ ಆಗ್ತಾಯಿದೆ. ಮತ್ತು ನಡುವೆ ಅವರಿಗೆ ನಾವು ಬ್ರೇಕ್ ಕೊಡುವಂಥದ್ದು, ಏಕೆಂದರೆ ಕಚ್ಚಾ ಗೇರು ಬೀಜ ಅಲ್ಲದೆ ಫ್ಯಾಕ್ಟ್ರಿ ನಿಲ್ಲಿಸುವಂಥದ್ದು, ಇಲ್ಲ ಅವರಿಗೆ ರಜೆ ಕೊಡುವಂಥದ್ದು ಇದು ನಡೀತಾ ಇದೆ. ಇದರಿಂದ ನಮಗೆ ಗೇರು ಬೀಜ ಉದ್ಯಮಕ್ಕೆ ಹೊಡೆತ ಆಗ್ತಾಯಿದೆ. ಮತ್ತೊಂದು ಏನಂತ ಹೇಳಿದರೆ, ಕೋವಿಡ್ ಟೈಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನವರು ಕೊಟ್ಟ ಏನು ಲೋನ್ ಇದೆ, ಕೋವಿಡ್ ಲೋನು, ಅದು ಈಗ ನಮಗೆ ಇನ್ಸ್ಟಾಲ್ಮೆಂಟ್ ಎಲ್ಲ ಕಟ್ಟಲಿಕ್ಕೆ ಬರ್ತಾಯಿದೆ. ಒಂದರ ಹಿಂದೆ ಒಂದು ಅದು ನಮಗೆ ಅಡಿಷನಲ್ ಬರ್ಡನ್ಸ್ ಆಗ್ತಾಯಿದೆ. ಆದ್ದರಿಂದ ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು, ಕ್ಯಾಶ್ಯೂ ಇಂಡಸ್ಟ್ರೀಸಿಗೆ ಏನಾದರೂ ಒಂದು ವಿಶೇಷ ಪ್ಯಾಕೇಜನ್ನು ಸ್ಯಾಂಕ್ಷನ್ ಮಾಡಿ ಎಲ್ಲ ಕ್ಯಾಶ್ಯೂ ಇಂಡಸ್ಟ್ರಿಗೆ ಒಂದು ಉತ್ತೇಜನ ಕೊಡಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ನಮಗೆ ಮೇಯ್ನ್ ಏನಾಗಿದೆ ಅಂತ ಹೇಳಿದರೆ, ದೀಪಾವಳಿ ನಂತರ ಹೇಳುವಂಥ ಕಚ್ಚಾಗೆ ಕರ್ನಲಿಗೆ ನಮಗೆ ಹೇಳುವಂಥ ಡಿಮಾಂಡ್ ಸಹ ಕಮ್ಮಿ ಆಗಿದೆ. ಅದು ಒಂದು ನಮಗೆ ಇನ್ನೊಂದು ಹೊಡೆತ. ಮತ್ತೊಂದು ಏನಂತ ಹೇಳಿದರೆ, ಕಚ್ಚಾ ಗೇರು ಬೀಜ ಸಹ ನಮಗೆ ಟೈಮಲ್ಲಿ ಸಿಗ್ತಾ ಇಲ್ಲ. ಆದ್ದರಿಂದ ನಮಗೆ ಫ್ಯಾಕ್ಟ್ರಿಯಲ್ಲಿ ಪ್ರೊಡಕ್ಷನ್ ಹೇಳಿದ ಹಾಗೆ ನಮಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದರಿಂದ ನಮಗೆ ನಷ್ಟ ಸಂಭವಿಸ್ತಿದೆ. ಇಲ್ಲ, ದೊಡ್ಡ ಇಂಡಿಯಾದಲ್ಲಿ ದೊಡ್ಡ ಕಂಪನಿಗಳು ಯಾವುದು ಇಂಡಸ್ಟ್ರಿ ಕ್ಯಾಶ್ಯೂ ಪ್ರೊಸೆಸಿಂಗಿಗೆ ಬಂದಿಲ್ಲ. ಆದರೆ ಅವರು ನಮ್ಮಲ್ಲಿ ಕ್ಯಾಶ್ಯೂ ಕರ್ನಲನ್ನು ಬೈ ಮಾಡ್ತಾ ಇದ್ದಾರೆ. ರಿಲಯನ್ಸ್ ಇರ್ಬೋದು, ಟಾಟಾ ಇರ್ಬೋದು, ಬೇರೆ ಬಿಗ್ ಬಾಸ್ಕೆಟ್ ಎಲ್ಲ ನಮ್ಮಿಂದ ಬೈ ಮಾಡ್ತಾ ಇದ್ದಾರೆ. ಆದರೂ ಅವರಿಗೆ ನಾವು ಟೈಮಲ್ಲಿ ಡೆಲಿವರಿ ಕೊಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಮ್ಮ ಪ್ರೊಡಕ್ಷನಲ್ಲಿ ಹೆಚ್ಚು ಕಡಿಮೆ ಆಗ್ತಾಯಿದೆ. ಹೇಳಿದಷ್ಟು ಕಚ್ಚಾ ಗೇರು ಬೀಜ ನಮ್ಮಲ್ಲಿ ಸ್ಟಾಕ್ ಇಲ್ಲದ್ರಿಂದ ನಮಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದರಿಂದ ಅವರಿಗೆ ನಾವು ಟೈಮಲ್ಲಿ ಡೆಲಿವರಿ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನಮ್ಮ ಹೆಸರು ವಾಸುದೇವ್ ಕಾಮತ್ ಅಂತೇಳಿ, ಮಂಗಳ ಕ್ಯಾಶ್ಯೂ ಇಂಡಸ್ಟ್ರೀಸ್ ಮಾಲಕರು, ಮಂಗಳೂರು. ದಿಡುಪೆಡ್ದು ಸಂಸ್ಥೆ ಪೋಪಿನ ಸಾಧಿ ಸರಿ ಮಲ್ಪರೆ ಬೇಗುಡು ಅಧಿಕಾರಿಲೆ ಲೆತ್ತದ ಪಾತಿರುವೆ ಪಂದು ಮೂಡಿಗೆರೆ ಶಾಸಕಿ ನಯನಮೋಟಮ್ಮ ಪಂತಿರು ಬೋಲ್ತೇರು ತಾಲೂಕುದ ಎಳನೀರು ಪನ್ಪಿನಲ್ಪ ಸಾದಿನ ತೂಯಿನ 6 ಕಳಸ ಹೊರನಾಡು ಅಂಚಿದ ಜನಕ್ಲೆಗ್ ಆಸ್ಪತ್ರೆ ಶಾಲೆ ಬೊಕ್ಕ ಬೇತೆ ಇಸಲೆಗು ಸುಬ್ರಹ್ಮಣ್ಯ ಧರ್ಮಸ್ಥಳಗ್ ಪೋಯರೆಗು ಒಂದು ಬಾರಿ ಮುಟ್ಟ ಉಂಡು ಅಂಚಾದು ಈ ಸಾದಿ ಸರಿ ಮಲ್ಪೆರೆ ಐಕ್ ಬೋಡಾಯಿನ ಅರಣ್ಯ ಅಧಿಕಾರಿಲೇನು ಅಂಚನೆ ಸಚಿವರನ್ನು ಭೇಟಿ ಮಲ್ತದು ಬೇಗುಡೆ ಪರಿಹಾರ ಮಲ್ಪುವೆ ಪಂದು ಆರ್ಪಂಡಿರು. 5 ಬೊಕ್ಕ ಪಾತಿರಿನ ಬೋಲ್ತೇರ್ದ ಶಾಸಕರು ಹರೀಶ್ ಪುಂಜ ಎಳನೀರು ಸಂಸ್ಥೆ ದಿಡುಪೆ ಸಾದಿಗಾದು ಮಸ್ತು ವರ್ಷದ ಪೊರಂಬಾಟ ಮಲ್ತೊಂದುಂಡು. ಇನಿ ಯಾನು ಬೊಕ್ಕ ಮೂಡಿಗೆರೆ ಶಾಸಕಿ ನಯನಮೋಟಮ್ಮ ಮಾತ ಅಧಿಕಾರಿಲೇನು ಒಟ್ಟು ಸಭೆ ಮಲ್ತದು ಬೇಗುಡೆ ಸಾದಿನ ಸರಿ ಮಲ್ಪುವ ಪಂದು ಪಂಡಿರು. ಸ್ವಲ್ಪ ಡಿಸ್ಕ್ರಿಷನರಿ ಅಂತ ಇರುತ್ತಲ್ಲ, ಅದನ್ನ ನೀವು ಯಾವ ರೀತಿ ಉಪಯೋಗಿಸ್ಕೊಂಡ್ರೆ ಅಲ್ಲ, ನಾವ್ಯಾರು ಇಲ್ಲಿ ಎಲ್ಲರೂ ನಿಮಗೆ ಗೊತ್ತಿರೋ ಹಾಗೆ ಗಿರಿಜನರೇ, ಇಲ್ಲಿ ಹೆಚ್ಚು ಕಡಿಮೆ ಇರೋದು ಯಾರು ಅರಣ್ಯ ಹಾಳು ಮಾಡ್ಲಿಕ್ಕೆ ಯಾರು ಇಲ್ಲಿ ಕೂತಿಲ್ಲ. ಎಲ್ಲರೂ ಅರಣ್ಯ ಅದನ್ನೇ ಅಷ್ಟೇ ಪ್ರೀತಿಯಿಂದನೇ ನೋಡ್ಕೊಂಡು ಬಂದಿರೋರು. ಯಾರು ಇಲ್ಲಿ ಆ ಥರ ನಿಮ್ಗೆ ಅಪವಾದನೂ ಸಿಗೋದಿಲ್ಲ. ಏನಿದ್ರೇನು ಸ್ವಲ್ಪ ಇದನ್ನ ಹಂದಿ ಹೊಡೆಯೋದು ಆ ಥರ ಇದೆ. ಬೆಳೆಗೆ ಏನಾಗಿದೆ, ಇಲ್ಲಿದ್ದ ಹಂದಿಗಳೆಲ್ಲ ಊರಿಗೆ ಬಂದ್ಬಿಟ್ಟು ಅರಣ್ಯ ರಕ್ಷಣೆ ಮಾಡ್ತಾರೆ ವಿನ ಅರಣ್ಯ ಹೇಳ್ತಾ ಇರೋದು ನಾನು. ಇವ್ರಿಗೆ ಒಂದು ಡಾಮರ್ ಹಾಕೋದಕ್ಕೆ ವೈಲ್ಡ್ ಲೈಫ್ ಅಲ್ಲಿ ಪರ್ಮಿಷನ್ ಇಲ್ಲ. ಅದೇ ನೀವು CC ರೋಡ್ ಒಂದು ಮಾಡೋದಕ್ಕೆ ಪರ್ಮಿಷನ್ ಇದೆ ಅನ್ನೋದು ನಾನು ತಿಳಿದ ಮಾಹಿತಿ. ನಮಗೆ ಡಾಮರ್ಗಿಂತ CCನೇ ಒಳ್ಳೆಯದು. ಅದು ಪರ್ಮಿಷನ್ ಉಳಿಯೋದಿಲ್ಲ. ಮರ ಇದ್ದಲ್ಲಿ ನಿಮಗೆ ಜಾಸ್ತಿ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ನಮ್ಮ ಕುದುರೆಮುಖ ವನ್ಯಜೀವಿ ವಿಭಾಗದಿಂದ ಇವತ್ತು ನಮ್ಮ RFO CCF ಎಲ್ಲರೂ ಮತ್ತು ನಮ್ಮ ಇಬ್ಬರು ಶಾಸಕರುಗಳು ಜೊತೆಗೆ ನಾವು ಕ್ಷೇತ್ರ ತಪಾಸಣೆಯನ್ನು ಇವತ್ತು ಮಾಡಿದ್ದೀವಿ. ದಿಡುಪೆ ಮತ್ತು ನಮ್ಮ ಫಾಲ್ಸಿಗೆ, ಎಳನೀರು ಫಾಲ್ಸಿಗೆ ರಸ್ತೆ ಬಗ್ಗೆ ಭಾಳಷ್ಟು ವಿಷಯಗಳು ನಾವೆಲ್ಲ ಚರ್ಚೆ ಮಾಡಿದ್ವಿ ಶಾಸಕರ ಜೊತೆಗೆ. ಮತ್ತು ಶಾಸಕರು ಇಬ್ಬರ ಜೊತೆಗೆ ಮತ್ತು ನಮ್ಮ ಮಿನಿಸ್ಟರ್ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಇದರದ ಬಗ್ಗೆ ಸೂಕ್ಷ್ಮವಾದ ನಾವು ಒಂದು ನಿರ್ಧಾರ ತಗೋಬೇಕು ಅಂತ ಶಾಸಕರವರು ಹೇಳಿದ್ದಾರೆ. ಅದರ ಪ್ರಕಾರ ನಾವು MLAs ಮತ್ತು ಎಲ್ಲ ಮಿನಿಸ್ಟರ್ ಜೊತೆಗೆ ಒಂದು ಮೀಟಿಂಗ್ ಮಾಡಿ, ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡಿ ಮುಂದಿನ ಕ್ರಮ ಏನು ಮಾಡೋದು ಅಂತ ನಾವು ಶಾಸಕರಿಗೆ ತಿಳಿಸ್ತೀವಿ. ಥ್ಯಾಂಕ್ ಯು.
ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜೆ ಅವರು ಮೊನ್ನೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಏನು ಬೆಳಗಾಮಲ್ಲಿ ಅಧಿವೇಶನ ನಡೆಯಿತು, ಆಗ ಈ ಒಂದು ರೋಡಿನ ಪ್ರಸ್ತಾಪ ನನ್ನ ಹತ್ರ ಮಾಡಿದ್ರು. ಅವ್ರು ಹೇಳಿದ್ರು, ನೀವು ಒಂದು ಸತಿ ಈ ಒಂದು ರೋಡ್ ಬಗ್ಗೆ ಗಮನ ಹರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ರೋಡ್ ಹೋಗೋದು ಅವರ ಕ್ಷೇತ್ರದ ಮೂಲಕ ಹಾದಿಯಾಗಿ, ಆದರೆ ಅದರಿಂದ ನಮ್ಮ ಕ್ಷೇತ್ರದ ಜನಕ್ಕೆ ತುಂಬ ಉಪಯೋಗ ಆಗುತ್ತೆ ಅಂತ. ಏನೀಗ ನಾವು ಘಾಟ್ ಸೆಕ್ಷನಲ್ಲಿ ಹೋಗಬೇಕಾಗಿದೆ, ತುಂಬ ಎಷ್ಟು ಆಲ್ಮೋಸ್ಟ್ ಧರ್ಮಸ್ಥಳ ಹೋಗ್ಲಿಕ್ಕೆ ಎಷ್ಟು ಕಿಲೋಮೀಟರ್? 110 ಕಿಲೋಮೀಟರ್ ಆಗ್ತಾ ಇದೆ. ಅದು ಶಾರ್ಟಲ್ಲಿ ಆಗುತ್ತೆ ಅಂತ. ಅದರಿಂದ ಏನು ಪ್ರಯೋಜನ ಅಂದರೆ, ಒಂದು ನಮ್ಮಲ್ಲಿ ತುಂಬ ಜನ ಒಂದು ಹಾಸ್ಪಿಟಲ್ ವ್ಯವಸ್ಥೆಗೆ ಆ ಕಡೆಗೆ ಹೋಗ್ತಾರೆ, ಎರಡು ಒಂದು ಎಜುಕೇಷನಿಗೆ ಹೋಗ್ತಾರೆ, ಮೂರನೇದು ಒಂದು ರೀತಿ ಟ್ರೇಡ್ ತುಂಬ ಮತ್ತು ಇನ್ನೊಂದು ಲಾಸ್ಟ್ ಅಂದರೆ ಟೂರಿಸಮ್ದು. ಯಾಕಂದರೆ ಏನು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅದ್ರ ಹಾದಿ ಇಲ್ಲಿಗೆ ಕಳಸೇಶ್ವರ, ಹೊರನಾಡು ಮತ್ತು ಶೃಂಗೇರಿಗೆ ಹೋಗಲಿಕ್ಕೆ ಒಂದು ತುಂಬ ಜನ ಆ ಒಂದು ಹಾದಿಯಲ್ಲಿ ಬರ್ತಾರೆ. ಅದಕ್ಕೂ ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ ಈ ರಸ್ತೆ ಮೂಲಕ ಸಂಚಾರ ಒಂದು ನಾವು ಜನ ಪರವಾಗಿ ಮಾಡಿದ್ರೆ ಅಂತ ಅವರು ಒಂದು ಚಿಂತನೆ ನನ್ನ ಮುಂದೆ ಪ್ರಸ್ತಾಪ ಇಟ್ಟರು. ಅದಕ್ಕೆ ಆಯಿತು, ನಾನು ಬಂದು ಖುದ್ದಾಗಿ ನೋಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಅವರ ಇದು ಒಂದು ಒಳ್ಳೆ ಯೋಚನೆಗೆ ನಾನು ಒಂದು ಇದು ಕೊಡೋಣ ಅಂತ, ಅವರಿಗೆ ಸಾಥ್ ಕೊಡೋಣ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಅದಕ್ಕೆ ಅವ್ರ ಜೊತೆ ನಾನು ಮಾತಾಡಿ ಒಂದು ಟೈಮ್ ಫಿಕ್ಸ್ ಮಾಡಿಬಿಟ್ಟು ಎಲ್ಲ ಅಧಿಕಾರಿಗಳನ್ನೂ ಕೂಡ ಕರೆಸಿ, ಮತ್ತು ನಮ್ಮ ಎರಡು ಭಾಗದ ಮುಖಂಡರುಗಳು ಕೂಡ ಇಲ್ಲಿ ಬಂದಿದ್ದಾರೆ. ಯಾಕಂದರೆ ನಮ್ಮ ಮೂಲ ಉದ್ದೇಶ ಬೇರೆ ಇಬ್ಬರು ಬೇರೆ ಬೇರೆ ಪಕ್ಷದವರು, ಆದರೆ ಜನಹಿತಕ್ಕೋಸ್ಕರ ನಮ್ಮ ಒಂದು ಪ್ರಯತ್ನ ಇದು. ಆ ಪ್ರಯತ್ನಕ್ಕೆ ನಾವು ಜೊತೆಯಾಗಿ ಕೆಲಸ ಮಾಡಿದರೆ ಒಂದು ಏನಾದರೂ ಪರಿಹಾರ ಅಥವಾ ಒಂದು ಪ್ರತಿಫಲ ಈಡೇರುತ್ತೆ ಅಂತ ನನ್ನ ನಂಬಿಕೆ. ಸೊ ಇನ್ನು ನೆಕ್ಸ್ಟು ಈಗ ನಾವು ವೈಲ್ಡ್ ಲೈಫ್ DFO ಹತ್ರ ಮಾತಾಡಿದ್ದೀವಿ. ಅವರು ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬಂದು ಚಾರ್ಜ್ ತೊಗೊಂಡಿದ್ದಾರೆ. ಸೊ ಅದನ್ನು ನಾವು ಮುಂದೆ ಅರಣ್ಯ ಮಂತ್ರಿಗಳ ಮುಂದೆ ಪ್ರಸ್ತಾಪ ಇಡಬೇಕು. ಮತ್ತು ಅಲ್ಲಿ ಮೇಲ್ಮಟ್ಟದ ಅಧಿಕಾರಿಗಳನ್ನೂ ಕರೆಸ್ಬಿಟ್ಟು ಜಂಟಿಯಾಗಿ ಒಂದು ಸಭೆ ಮಾಡಿ ಈ ಒಂದು ರೋಡಿನ ವಿಚಾರ ಅವ್ರ ಮುಂದೆ ಇಟ್ಬಿಟ್ಟು ಹೇಗೆ ಇದನ್ನು ಬಗೆಹರಿಸಬಹುದು ಅಂತ ನಾವು ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ಒಂದು ನಿರ್ಧಾರ ತೊಗೊಂಡಿದ್ದೀವಿ. ಇನ್ನೇನು ಅಧಿವೇಶನ 12ನೇ ತಾರೀಕು ಮುಂದಿನ ತಿಂಗಳು ಶುರು ಆಗ್ತಾ ಇದೆ. ಅದರಿಂದ ನಮಗೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ನಂಬಿಕೆ. ಹೋರಾಟ, ಅನೇಕ ಹೋರಾಟಗಾರರು ಇಲ್ಲಿ ಇದ್ದಾರೆ, ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬಂದವರು. ಆದರೆ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹಾಡಬೇಕೆನ್ನುವ ಕಾರಣಕ್ಕೋಸ್ಕರ ನಾನು ನಮ್ಮ ಮೂಡಿಗೆರೆ ಕ್ಷೇತ್ರದ ಶಾಸಕರಲ್ಲಿ ನಯನ ಮೋಟಮ್ಮ ಅವರಲ್ಲಿ ನಮ್ಮ ಬೆಳಗಾಂ ಅಧಿವೇಶನ ಸಂದರ್ಭದಲ್ಲಿ ಒಂದು 2 ಸಲ ಹೋಗಿ ಮಾತಾಡಿದೆ. ನೋಡಿ, ನಮ್ಮ ಮತ್ತು ನಿಮ್ಮ ಈ 2 ಕ್ಷೇತ್ರದ ನಡುವೆ ಮತ್ತು 2 ಕ್ಷೇತ್ರದ ನಡುವೆ ಇರತಕ್ಕಂಥ ಈ ರಸ್ತೆಯನ್ನು ಒಂದು ಪೂರ್ಣಗೊಳಿಸಿದರೆ ಕೇವಲ ನಮ್ಮ 2 ಕ್ಷೇತ್ರದ ಜನರಿಗೆ ಮಾತ್ರ ಅನುಕೂಲ ಅಲ್ಲ, ಇಡೀ ರಾಜ್ಯದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಇದೊಂದು ರಸ್ತೆ ಆಗೋದ್ರಿಂದಾಗಿ ತಾವು ಸಹ ಒಂದು ಸಲ ಬಂದು ವೀಕ್ಷಣೆ ಮಾಡಿದರೆ, ನಾವು ಜೊತೆಯಾಗಿ ಇದನ್ನು ಯಾವುದೇ ರಾಜಕೀಯ ಹಿತಾಸಕ್ತಿಯನ್ನು ಬದಿಗಿಟ್ಟು ಜನರ ಹಿತಾಸಕ್ತಿ ಎನ್ನುವ ಕಾರಣಕ್ಕೋಸ್ಕರ ನಾವು ಇದನ್ನು ಮಾಡಬೇಕು ಎನ್ನುವಂಥ ಒಂದು ಮಾತನ್ನು ಹೇಳಿದಾಗ ಭಾಳ ಸಂತೋಷದಿಂದ ಒಪ್ಪಿಕೊಂಡ್ರು. ನಾನು ಬರ್ತೇನೆ, ನೋಡ್ತೇನೆ ಅಂತ ಹೇಳಿ ಇವತ್ತು ಅವರು ಬಂದಿದ್ದಾರೆ. ಪ್ರಾಯಶಃ ನನಗೆ ಇವತ್ತು ವಿಶ್ವಾಸ ಇದೆ, ನಾನು ಮತ್ತು ನಯನ ಮೋಟಮ್ಮ ಅವರು ಸೇರಿಕೊಂಡು ಇವತ್ತು ಹೊಸ DFO ಅವರು ಅಧಿಕಾರ ವಹಿಸಿಕೊಂಡು ಸಹ ಇವತ್ತು ಇವತ್ತಿನ ಇನ್ಸ್ಪೆಕ್ಷನ್ ಸಂದರ್ಭದಲ್ಲಿ ಬಂದಿದ್ದರು. ಅವರು ಸಹ ಮಾತು ಕೊಟ್ಟಿದ್ದಾರೆ, ನಾವು ನಮ್ಮ ಕಡೆಯಿಂದ ಅರಣ್ಯ ಇಲಾಖೆಯಿಂದ ಯಾವ ರೀತಿಯಾಗಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೇವೆ ಅನ್ನುವಂಥದ್ದನ್ನು ನಮ್ಮ ಅರಣ್ಯ ಸಚಿವರು ಸಹ ಭಾಳ ಪಾಸಿಟಿವ್ ಆಗಿರ್ತಕ್ಕಂಥ ಅರಣ್ಯ ಸಚಿವರು ಅವರು ನಾನು ಅನೇಕ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ. ಆ ಕಾರಣದಿಂದಾಗಿ ಒಂದು ಜಂಟಿ ಸಭೆಯನ್ನು ಮಾಡಿದರೆ ನಮ್ಮ ನಯನ ಮೋಟಮ್ಮ ಅವರು ಸಚಿವರು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ PCCF ಮತ್ತು ಅದಕ್ಕೆ ಸಂಬಂಧಪಟ್ಟಂಥ DFOಗಳು ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಉಳಿದಿರ್ತಕ್ಕಂಥ 5 ಕಿಲೋಮೀಟ್ರನ್ನು ಯಾವ ರೀತಿಯಾಗಿ ಪೂರ್ಣಗೊಳಿಸುವುದು ಎನ್ನುವಂಥದ್ದಕ್ಕೆ ಒಂದು ಸಭೆಯ ಮೂಲಕ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ನಾವು ಬಂದಿದ್ದೇವೆ. ಪ್ರಾಯಶಃ ಇಲ್ಲಿಯ ಎಲ್ಲ ಇದಕ್ಕೆ ದೇವರ ಆಶೀರ್ವಾದ ಬೇಕು. ಯಾಕಂತ ಹೇಳಿದರೆ ನಾವು ಮಾಡ್ತಕ್ಕಂಥ ಕಾರ್ಯ ನಮಗಿಂತ ಹೆಚ್ಚಾಗಿ ಸುಬ್ರಹ್ಮಣ್ಯದ ದೇವರು, ಧರ್ಮಸ್ಥಳದ ದೇವರು, ಕಲಶೇಶ್ವರ ದೇವರು, ಹೊರನಾಡಿನ ದೇವರು, ಶೃಂಗೇರಿಯ ದೇವರು, ಈ ಎಲ್ಲ ದೇವರಿಗೆ ರಾಜ್ಯದ ವಿದೇಶದಿಂದ ದೇಶದಿಂದ ಬರ್ತಕ್ಕಂಥ ಭಕ್ತರಿಗೂ ಸಹ ಭಾಳ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ. ಖಂಡಿತ ಆ ದೇವರ ಆಶೀರ್ವಾದದಿಂದಾಗಿ
ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಗಳಿಗೆ ಅವಕಾಶ ಮಾಡಿಕೊಡದೆ ನಾವೆಲ್ಲರೂ ಜನಹಿತಕ್ಕಾಗಿ ಕೆಲಸ ಮಾಡ್ತೇವೆ ಅನ್ನುವಂಥ ದೃಷ್ಟಿಯಲ್ಲಿ ನಾನು ಮತ್ತು ನಯನ ಮೋಟಮ್ಮ ಅವರು ಈ ಕಾರ್ಯವನ್ನು ಖಂಡಿತವಾಗಿ ನಮ್ಮಿಂದ ಏನು ಸಾಧ್ಯ ಇದೆ ಆ ಸಾಧ್ಯತೆಯ ಆಧಾರದಲ್ಲಿ ಕೆಲಸ ಮಾಡ್ತೇವೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೇನೆ. ಪ್ರಾಯಶಃ ನಯನ ಮೋಟಮ್ಮ ಅವರ ಜೊತೆ ಈ ವ್ಯವಸ್ಥೆಯ ದೃಷ್ಟಿಯಿಂದ ನಾನು ಬೆಳ್ತಂಗಡಿ ಕ್ಷೇತ್ರದ ಶಾಸಕ. ಯಾಕಂತೇಳಿದರೆ ಹೆಚ್ಚಿನ ಭಾಗದ ರಸ್ತೆ ಬರೋದು ಬೆಳ್ತಂಗಡಿ ಕ್ಷೇತ್ರದಲ್ಲಿ. ಆದರೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು ಈ ಭಾಗದ ಜನರಿಗೆ, ಅದು ಶಿಕ್ಷಣಕ್ಕೆ ಇರ್ಬೋದು, ಆರೋಗ್ಯದ ವ್ಯವಸ್ಥೆಯಿಂದ ಇರ್ಬೋದು, ಅಥವಾ ಇನ್ನಿತರ ವ್ಯವಸ್ಥೆಗಳಿಂದ ಈ ಭಾಗದ ಜನರಿಗೂ ಅನುಕೂಲ ಆಗುತ್ತೆ. ಅದರಿಂದಾಗಿ ನಾವು ಇಬ್ಬರು ಜೊತೆಯಾಗಿ ಈ ಒಂದು ದಿಡುಪ ಸಂಸ್ಥೆಯ ರಸ್ತೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದಾಗಿ ಕೆಲಸ ಮಾಡ್ತೇವೆ. ಈ ಭಾಗದ ಎಲ್ಲ ಜನರಿಗೆ ಎಷ್ಟು ವರ್ಷದ ಬೇಡಿಕೆ ಇದೆ ಅದಕ್ಕೆ ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಇಬ್ಬರು ಸೇರಿ ಮಾಡ್ತೇವೆ ಅನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ. ಅಸ್ಸಾಂಡು ಬಿಜೆಪಿ ಕಾರ್ಯಕರ್ತರು ರಾಹುಲ್ ಗಾಂಧಿ ಮುತಾಲಿಕೆದ ಭಾರತ್ ಜೋಡೋ ನ್ಯಾಯ ಯಾತ್ರೆದ ಮಿತ್ತು ಮಲ್ತಿನ ದಾಳಿನ ಖಂಡಿಸಾದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿರ್ದು ಕುಡ್ಲದ ಕ್ಲಾಕ್ ಟವರ್ದ ಎದುರು ಪ್ರತಿಭಟನೆ ಮಲ್ತಿದ್ದೇರು. ಪ್ರತಿಭಟನೆಡು ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರದ ಸ್ವರದಿರ್ತೀರು. ಈ ಸಂದರ್ಭದ ಪಾತಿರಿನ ಮಾಜಿ ಸಚಿವರು ರಮಾನಾಥ ರೈಕುಲು ಅಸ್ಸಾಂ ಮುಖ್ಯಮಂತ್ರಿಲೆಗ್ ಜನಕುಲು ಸರಿಯಾಯಿನ ಪಾಠನ ಕಲ್ಪವೇರು ಪಂಡೇರು. ಬಿಜೆಪಿಗೆ ಧಿಕ್ಕಾರ ಪನ್ಪಿನಲ್ಪ ಕಾಂಗ್ರೆಸ್ ಕಾರ್ಯಕರ್ತರು ರಾಹುಲ್ ಗಾಂಧಿ ಮುತಾಲಿಕೆದ ಭಾರತ್ ಜೋಡೋ ನ್ಯಾಯ ಯಾತ್ರೆಗಳ ಧಿಕ್ಕಾರ ಪಂಡೇರು. ಕಾಂಗ್ರೆಸ್ ಪಕ್ಷದಲ್ಲಿದ್ದವರು ಕಾಂಗ್ರೆಸ್ ಪಕ್ಷದ ಎಲ್ಲ ಲಾಭವನ್ನು ಪಡೆದು ಕಾಂಗ್ರೆಸ್ ಪಕ್ಷದ ಎಲ್ಲವನ್ನ ತಿಂದು ಈಗ ಅವರು ಬಿಜೆಪಿ ಪಕ್ಷವನ್ನು ಸೇರಿದ್ದಾರೆ. ಅವರ ಒಂದು ನಡವಳಿಕೆಗಳು ಬಹುಶಃ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವನ್ನು ಹಾಳು ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಷಯ. ಇದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ಹೇಳಿ ಜನ ತಿಳ್ಕೊಳ್ಬೇಕಾಗುತ್ತೆ. ಲಖೀಂಪುರ ಅನ್ನುವಂಥ ಭಾಗದಲ್ಲಿ ಅಸ್ಸಾಂನಲ್ಲಿ ನಾವು ಹೋಗ್ತಕ್ಕಂಥ ನಮ್ಮ ನ್ಯಾಯಯಾತ್ರೆಯ ಭಾರತ್ ಜೋಡೋ ನ್ಯಾಯಯಾತ್ರೆ ಹೋದಂಥ ಬಸ್ಸುಗಳೆಲ್ಲ ತಡೆದು ರಾಹುಲ್ ಗಾಂಧಿ ಇರ್ತಕ್ಕಂಥ ಬಸ್ಸನ್ನು ತಡೆದು ಅದರ ಮೇಲೆ ಗಲಾಟೆ ಮಾಡ್ತಾರೆ, ಭಿತ್ತಿಪತ್ರವನ್ನು ಹರಿದಾಕ್ತಾರೆ. ಹರಿದಾಕಿ ಇವತ್ತು ಬಿಜೆಪಿ ಗೂಂಡಗಳು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದಲ್ಲಿ ಅಧಿಕಾರ ತೆಕ್ಕಂಥ ಸರ್ಕಾರದ ಒಂದು ಚಿತಾಯನ ಮೇಲೆ ಆಗುತ್ತೆ ಅನ್ನುವಂಥದ್ದು ಕೂಡ ನಾವು ಇದನ್ನ ತಿಳ್ಕೊಳ್ಬೇಕಾದ ಮುಖ್ಯ ಅಂಶ. ಸೋನಿಪತ್ನಲ್ಲಿ ನಮ್ಮ ದೇಶದ ಪಕ್ಷದ ಮುಖಂಡರಾದಂಥ ಜಯರಾಮ್ ರಮೇಶ್ ಅವರು ಹೋದಂಥ ಗಾಡಿಯನ್ನು ತಡೆದು ಅವರ ಬಾವುಟಗಳನ್ನ ಹರಿದು ಅವರ ಮೇಲೆ ಹಲ್ಲೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಂಥ ಘಟನೆಗಳನ್ನು ನಾವು ಖಂಡಿಸಬೇಕಾದ ಅಗತ್ಯ ಇದೆ. ಅದಕ್ಕಾಗಿ ಈ ದೇಶ ಅಧಿಕಾರ ಮಾಡತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳಬೇಕಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಇವತ್ತು ನಿನ್ನೆ ದಿವಸ ಇದರ ಬಗ್ಗೆ ಪ್ರತಿಭಟನೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಅನೇಕ ಮುಖಂಡರ ನಮ್ಮ ಜಿಲ್ಲೆಯವರು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಸುಳ್ಯ ಜಿಲ್ಲೆ ಇರ್ತಕ್ಕಂಥ ಸಂದರ್ಭ ಬಹುಶಃ ಈ ಕಾರ್ಯಕ್ರಮ ಈ ಒಂದು ಸಂದರ್ಭದ ಜೊತೆ ನಾನು ಬರಬೇಕು ಅಂತ ಬಹುಶಃ ಸುಳ್ಯದಿಂದ ಬಂದಿದ್ದೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಬಹುಶಃ ನಾನು ಹೆಚ್ಚಿಗೆ ಮಾತಾಡಿದೆ. ಇವತ್ತು ಏನು ಗುಂಡಾಗಿರಿ ಇವತ್ತು ದೇಶದ ಆಡಳಿತ ಸರ್ಕಾರ ಅದು ಅಸ್ಸಾಂನಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ಈ ರೀತಿಯ ಗುಂಡಾಗಿ ಪ್ರವರ್ತನೆ ಗೂಂಡಾ ಪ್ರಕ್ರಿಯೆ ಮಾಡ್ತಕ್ಕಂಥದಕ್ಕೆ ನಾವು ಧಿಕ್ಕಾರವನ್ನು ಹೇಳಬೇಕಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದನ್ನು ಸಂಪೂರ್ಣವಾಗಿ ಖಂಡಿಸಬೇಕಾಗಿದೆ. ಈ ಒಂದು ಶರ್ಮಾ ಅನ್ನುವಂಥ ಮುಖ್ಯಮಂತ್ರಿ ಇದ್ದಾರೆ ಅಸ್ಸಾಂನಲ್ಲಿ, ಅವರ ಮೇಲೆ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಅಲ್ಲಿ ಅವರು ಇದ್ದಾಗ ಇಡಿ ಐಟಿ ತನಿಖೆ ಮಾಡಿ ಅವರ ಮೇಲೆ ಆರೋಪವನ್ನು ಮಾಡಿದ್ರು. ಭ್ರಷ್ಟಾಚಾರ ಅಂತೇಳಿ ಆರೋಪ, ಶಾರದಾ ಚಿಟ್ ಫಂಡ್ ನಲ್ಲಿ ಈ ಮನುಷ್ಯನ ಪಾಲು ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ಅವರ ಹೆಂಡತಿ ಮೇಲೆ ಅವರ ಮಕ್ಕಳ ಮೇಲೆ ನಾವು ಮುಖ್ಯ ಮಾಡಿದ ಕೇಸ್ ಅಲ್ಲ. ಇದೇ ಮೋದಿ ಸರ್ಕಾರ ವಿಶ್ವಾಸ್ ಶರ್ಮಾ ಮೇಲೆ ಇಡಿ ತನಿಖೆಯನ್ನು ಮಾಡಿ ಅವನ ಮೇಲೆ ಕೇಸ್ ಮಾಡಿದಾಗ ಅವರ ಜೊತೆ ಸೇರಿ ಅವರ ಕೇಸನ್ನ ಮುಚ್ಚುವ ಒಂದು ಉದ್ದೇಶದ ಅವರು ಬಿಜೆಪಿ ಸೇರಿದ್ದಾರೆ. ಅವನ ಮೇಲೆ ಮುಖ್ಯಮಂತ್ರಿಗೆ ಬಹುಶಃ ಜನ ಪಾಠ ಹೇಳ್ತಾರೆ ಅನ್ನುವಂಥ ವಿಶ್ವಾಸ. ಅಸ್ಸಾಮಿನ ಯೂನಿವರ್ಸಿಟಿಯ ಮಕ್ಕಳು ರಾಹುಲ್ ಗಾಂಧಿ ಅವರನ್ನ ಬರಬೇಕು ಅಂತ ಎಲ್ಲ ಮಂತ್ರ ಮಾಡ್ತಾರೆ. ಆದರೆ ವಿಶ್ವಾಸ್ ಶರ್ಮಾ ಕಾಲೇಜ್ ಯೂನಿವರ್ಸಿಟಿಯಲ್ಲಿ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡುವುದಿಲ್ಲ. ಅದಕ್ಕಾಗಿ ಗೇಟ್ ನಲ್ಲಿ ರಸ್ತೆ ಮೇಲೆ
ರಾಹುಲ್ ಗಾಂಧಿ ಅವರು ಮಕ್ಕಳನ್ನು ಉದ್ದೇಶಿಸಿ ಮಾತಾಡ್ತಾರೆ, ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಸೇರ್ತಾರೆ, ಇದು ಒಂದು ಇತಿಹಾಸ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜಗದೀಶ್ ಶೆಟ್ಟರ್ ಪಿರ ಬಿಜೆಪಿಗೆ ಸೇರ್ಪಡೆ ಹಿಡಿದು ಬೊಕ್ಕಲ ಕೆಲವು ನಾಯಕರು ಬಿಜೆಪಿಗೆ ಪಿರ ಬರ್ಪಿರು. ಶೆಟ್ಟರ್ ಸುದೀರ್ಘ ರಾಜಕೀಯ ಅನುಭವಿ ಬೊಕ್ಕ ಮುತ್ಸದ್ದಿ ಜನಸಂಘ ಕಾಲಾಡ್ದು ಬಿಜೆಪಿ ಕಟ್ಟಿನಾರು. ಅರ್ನ ಪಿರ ಆಗಮ ನಡೆದು ಖುಷಿ ಸಮಾಧಾನ ಸಂತೋಷ ಆತನ ಪಂದು ವಿಧಾನ ಪರಿಷತ್ ವಿಪಕ್ಷ ನಾಯಕರು ಕೋಟಾ ಶ್ರೀನಿವಾಸ ಪೂಜಾರಿ ಪಂಡಿರು. ಓಡಿಪುಡು ಸುದ್ದಿಗಾರರನ್ನ ಒಟ್ಟಿಗೆ ಪಾತಿರಿನ ಆರು ಶೆಟ್ಟರ್ ಬಿಜೆಪಿಗೆ ಪಿರ ಬರ್ಪಿರು ಪನ್ಪಿನ ಅಂದಾಜು ಇತ್ತಂಡು. ನಮ್ಮ ಸಿದ್ಧಾಂತದ ಒಟ್ಟಿಗೂ ಸುದೀರ್ಘ ಕಾಲ ಗುರುತಿಸ ಹೊಂದಿತ್ತನಾರು ಶೆಟ್ಟರ್. ಅಂಚಿನ ಸೈದ್ಧಾಂತಿಕ ಹಿನ್ನೆಲೆ ಇಪ್ಪುನಾಕಲು ಬೇತೆ ಪಕ್ಷಗೆ ಸರಿ ಆಪುಜಿರೆಂದು ಪಂಡಿರು. ಒಗ್ಕೊಳ್ತಾರೆ ಅಂತ ನನಗೆ ಅನಿಸಿರಲಿಲ್ಲ. ಆದರೆ ಬೇರೆ ಬೇರೆ ಕಾರಣಗಳಿಂದ ಅವರ ನಿರ್ಗಮನ ಆಗಿತ್ತು. ಈಗ ಪುನಃ ಭಾರತೀಯ ಜನತಾ ಪಕ್ಷಕ್ಕೆ ಮರು ಸೇರ್ಪಡೆ ಆಗಿದ್ದಾರೆ. ಇದರಿಂದ ಪಕ್ಷದ ಶಕ್ತಿಯೂ ವೃದ್ಧಿ ಆಗುತ್ತೆ ಮತ್ತು ಜಗದೀಶ್ ಶೆಟ್ಟರ್ ಅಂತ ಒಬ್ಬ ಹಿರಿಯ ನಾಯಕರನ್ನು ಉಳಿಸಿಕೊಂಡಂಥ ಒಂದು ವಿಶ್ವಾಸ ನಮಗೆ ಮೂಡುತ್ತೆ. ಒಟ್ಟಾರೆ ಜಗದೀಶ್ ಶೆಟ್ಟರ್ ಅವರ ಮರು ನಿರ್ಗಮನದ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅನೇಕ ಪಕ್ಷ ಬಿಟ್ಟಂಥ ಹಿರಿಯರು ಮತ್ತು ಬೇರೆ ಬೇರೆ ಮೂಲಗಳಿಂದ ಪಕ್ಷಕ್ಕೆ ಬರ್ತಾರೆ ಅನ್ನುವಂಥ ವಿಚಾರಗಳಿದೆಯಲ್ಲ, ಅದು ನಮಗೆ ಪಕ್ಷ ಸಂಘಟನೆ ಹೆಚ್ಚು ಶಕ್ತಿ ಕೊಡುತ್ತೆ ಅಂತ ನಾನು ಭಾವಿಸಿದ್ದೇನೆ. ಜಗದೀಶ್ ಶೆಟ್ಟರ್ ಆಗಮನವನ್ನು ಸ್ವಾಗತಿಸ್ತೇನೆ. ಇದರ ಕ್ರೆಡಿಟ್ ಯಾರಿಗೆ? ವಿಜಯೇಂದ್ರ ನೂತನ ಅಧ್ಯಕ್ಷರಿಗ ಅಥವಾ ರಾಮ ಮಂದಿರದ ಬೆಳವಣಿಗೆಗಳೆಲ್ಲ ಆಯಿತು, ಇದರಿಂದ ಮನ ಪರಿವರ್ತನೆ ಆಯಿತು ಏನು? ಜಗದೀಶ್ ಶೆಟ್ಟರ್ ಅವರು, ನಾನು ಹೇಳಿದೆ ನಿಮಗೆ, ಭಾಳ ಸುದೀರ್ಘವಾಗಿ ಜನಸಂಘ BJP ಕಾಲದಿಂದ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಹಿರಿಯರು. ಯಾವುದೋ ಒಂದು ಸಣ್ಣ ಸಿಟ್ಟಿಗೆ ಅವ್ರ ಪಕ್ಷದ ನಿರ್ಗಮನ ಆಗಿರೋದು, ಅಲ್ಲೋಗಿ MLC ಆಗಿರೋದು, ನಂತರ ಬೇರೆ ಬೇರೆ ಟಿಪ್ಪಣಿಗಳಾಗಿರೋದು, ಇದರ ಮಧ್ಯದಲ್ಲೂ ಕೂಡ ಅವರು ಪಾರ್ಟಿಯ ಪರಮೋಚ್ಚ ಮುಖಂಡರನ್ನು ಎಂದೂ ಕೂಡ ಟೀಕಿಸಿಲ್ಲ, ಅಥವಾ ಅಲ್ಲೆಲ್ಲೋ ಟೀಕೆ ಕೂಡ ಒಂದು ಆರೋಗ್ಯಕರವಾದ ಟೀಕೆಯಲ್ಲಿ ಅವರಿದ್ದರು. ಇದರ ಕ್ರೆಡಿಟ್ ಯಾರಿಗೆ ಅಂತ ಕೇಳಿದರೆ ಪಾರ್ಟಿಗೆ, ಮತ್ತು ವಾಪಸ್ ಬಂದಂಥ ಜಗದೀಶ್ ಶೆಟ್ಟರನ್ನು ನಾವೆಲ್ಲ ಗೌರವಿಸ್ತೇವೆ. ಒಟ್ಟಾರೆ ಪಾರ್ಟಿಯ ಶಕ್ತಿ ಇದರಿಂದ ವರ್ಧಿಸಿದೆ. ನಾನು ಮೊದಲೇ ಹೇಳಿದ್ದೆ ಸದನದಲ್ಲೇ, ಯಾವ ಪಕ್ಷ ಏನೇ ಕೊಟ್ಟರೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಸಿಕ್ಕಿದ್ದು BJPಯಲ್ಲಿ. ಇವತ್ತು ಅವ್ರ ಪಕ್ಷ ಬಿಟ್ಟಾಗ ಬೇರೆ ಬೇರೆ ಕಾರಣಕ್ಕೋಸ್ಕರ ಅವರೊಂದು MLCಯನ್ನು ಕೊಟ್ಟಿರ್ಬೋದು, ಅದ್ರ ಬಗ್ಗೆ ನಮ್ಮದೇನು ಚರ್ಚೆ ಇಲ್ಲ. ಆದರೆ ಇವತ್ತು MLCಯನ್ನು ಬಿಟ್ಟು ಅವರು ಪುನಃ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಕೊಟ್ಟಂಥ MLCಯನ್ನು ಬಿಟ್ಟು ಸೇರ್ಪಡೆ ಆಗಿದ್ದಾರೆ. ಎಲ್ಲೋ ತನಗೆ BJPಯಲ್ಲಿದ್ದರೆ ಹೆಚ್ಚು ಸಮಾಧಾನ ಅಂತ, ಅಧಿಕಾರಕ್ಕಿಂತ ಹೆಚ್ಚಾಗಿ ನನಗೆ ಸಮಾಧಾನ ಅನ್ನುವಂಥ ಭಾವನೆ ಅವರಲ್ಲಿ ಬಂದಿರುವುದು ಅಂತ ನಮಗನ್ಸುತ್ತೆ. ವೈಚಾರಿಕ ವಿಚಾರಗಳಲ್ಲಿ ಸ್ಪಷ್ಟತೆ ಇರುವಂಥ ಅನೇಕ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ಮನಸ್ಸುಗಳ ನಡುವೆಯೂ ಕೂಡ ತಮ್ಮ ಮೂಲ ಸಿದ್ಧಾಂತಕ್ಕೆ ಅವರು ಬದ್ಧರಾಗಿರ್ತಾರೆ ಅನ್ನೋದಕ್ಕೆ ಜಗದೀಶ್ ಶೆಟ್ಟರ್ ಒಂದು ಉದಾಹರಣೆ. ಸೌದಿಯವ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಒಂದು ದಿವಸ ಜಗದೀಶ್ ಶೆಟ್ಟರ ಒಂದು ಹಾದಿಯನ್ನು ಸೌದಿಯವರು ತುಳಿತಾರೆ ಅಂತ ನನಗನ್ಸುತ್ತೆ. ಇದು ಬಂದರೆ ಸ್ವಾಗತ. ಪರಿಣಾಮ ಏನು ಅಂತ, ಇದರಿಂದ ಏನು ಪರಿಣಾಮ ನಿರೀಕ್ಷೆಯಲ್ಲಿದ್ದೀರಿ? ಇತ್ತೀಚಿನ ದಿವಸಗಳಲ್ಲಿ ಸಿದ್ದರಾಮಯ್ಯನವರು, DKಶಿ ಅವರು ಏನೇ ಹೇಳಿದರೂ ಕೂಡ ಒಟ್ಟಾರೆ ಕರ್ನಾಟಕದ ಜನತೆಯ ಭಾವನೆಗಳು, ಅವರು ಯಾವ ಯೋಚನೆ ಬೇಕಾದ್ರೆ ಹೇಳಿದ್ರಿ, ಯಾವ ಯೋಜನೆ ಹೇಳಿರಲಿ, ಯಾವ ಸಂಘಟನೆ ಹೇಳಿರಲಿ, ಒಟ್ಟಾರೆ ಕಾಂಗ್ರೆಸ್ಸಿನ ನಡೆನುಡಿಗಳು ರಾಜ್ಯ ಜನತೆಗೆ ಹಿಡಿಸಿಲ್ಲ ಅನ್ನೋದು, ಮತ್ತು ಮೋದಿಯವರ ನಾಯಕತ್ವ ಇಡೀ ರಾಷ್ಟ್ರ ಪ್ರೀತಿಸುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿರುವಂಥ ಹಿಂದೂಗಳು ಕೂಡ ಮೊನ್ನೆ ರಾಮ ಪ್ರತಿಷ್ಠಾಪನೆಯ ದಿವಸದಲ್ಲಿ ನಡೆದಿರುವಂಥ ವಿದ್ಯಮಾನಕ್ಕೆ ಕಾಂಗ್ರೆಸ್ಸಲ್ಲಿರುವಂಥ ಹಿಂದೂ ಕಾರ್ಯಕರ್ತರು ಕೂಡ BJPಯ ವೈಚಾರಿಕ ವಿಚಾರಗಳು ಮತ್ತು ಸಿದ್ಧಾಂತಗಳು ಮತ್ತು ರಾಷ್ಟ್ರ ನಡೆಸುವಂಥ ಮೋದಿಯವರ ಆಶಯಕ್ಕೆ ಪೂರಕವಾಗಿ ಒಂದು ಆಶಾಭಾವನೆಯಲ್ಲಿದ್ದಾರೆ ಅಂತ ಅನಿಸುತ್ತೆ ನನಗೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ BJPಯನ್ನು ನೋಡುವಂಥ ಇವತ್ತಿನ ದಿವಸಗಳಲ್ಲಿ ಪಾರ್ಟಿ ಮತ್ತಷ್ಟು ಶಕ್ತಿಯನ್ನು ಪಡೆಯುತ್ತೆ, ಅನೇಕ ಜನ ಬರ್ತಾರೆ ಮತ್ತು ಪಾರ್ಟಿ ಶಕ್ತಿ ಪಡೆಯುತ್ತೆ. ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಗೆಲ್ತೇವೆ. ಕಾಂಗ್ರೆಸ್ದ ಕ್ಲೂ ಬಾಬರ್ ಸಂತಾನನು ಅಮ್ಮೆರೆಡ್ದು ಜಾಸ್ತಿ ಮೋಕೆ ಮಲ್ಪುಯರು. ಬಾಬರ್ ಸಂತಾನನು ಮೋಕೆ ಮಲ್ಪುನಾತ್ ಅಕ್ಲೆನ ಅಮ್ಮೆರೆಗೂ ಮೋಕೆ ಮಲ್ಪುಯರ ಗೊತ್ತಿಜ್ಜಿ ಪಂದು ಒಡಿಪುಡು BJP ನಾಯಕಿ CT ರವಿ ಕಾಂಗ್ರೆಸ್ಗೆ ಮಕ್ಕರ್ ಮಲ್ತಿರು. ಒಡಿಪುಡು ಮಾಧ್ಯಮದಕ್ಲಿನ ಪ್ರಶ್ನೆಗೂ ಉತ್ತರ ಕೊರ್ನ ಆರು. ರಾಮ ಪುಟ್ಟಿನ ಜಾಗೆದಾತೆ ಕೃಷ್ಣನ ಮಥುರಲ ನಮಕ್ ಪವಿತ್ರವಾಯಿನ ಜಾಗೆ. ಜ್ಞಾನವ್ಯಾಪಿದ ನಂದಿ ಕಾಶಿದ ಪುನರುತ್ಥಾನಗ ಕಾತೊಂದುಲ್ಲೆ. ನಮ್ಮ ಕ್ಷೇತ್ರಲೇನು ಬುಡ್ದುಕೊರ್ಲೆ ಸನಾತನಿಲೇನ ವಿರುದ್ಧ ಮಲ್ತಿನಂಚಿನ ಪಾಪಲೇನು ನಿಖಲು ತುಂಬ ನೋಡ್ಚಿ ಮಲ್ತಿನ ತಪ್ಪುಗೂ ಪ್ರಾಯಶ್ಚಿತ ಮಂತೊನೆರ್ಗೆ ಅವಕಾಶ ಉಂಡೊಂದು ಪಂಡೇರು. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗೋದರೊಂದಿಗೆ ಒಂದು ಹೊಸ ಸಂಚಲನ ಮತ್ತು ನಮಗೆಲ್ಲರಿಗೂ ಸಾಂಸ್ಕೃತಿಕ ಪುನರುತ್ಥಾನದ ಬೀಜಾಂಕುರ ಆಗಿದೆ ಅಂತ ಅನಿಸುತ್ತೆ. ಯಾವುದನ್ನು ನಾವು ಪರಕೀಯರ ಆಕ್ರಮಣದಿಂದ ಕಳ್ಕೊಂಡಿದ್ವಿ, ಅದರ ಪುನರುತ್ಥಾನದ ಬೀಜಾಂಕುರ ಒಂದು ಆತ್ಮವಿಶ್ವಾಸವನ್ನು ಮೂಡಿಸಿದೆ. ಆ ಆತ್ಮವಿಶ್ವಾಸದ ಪರಿಣಾಮನೇ ಕೆಲವು ವೋಟ್ ಬ್ಯಾಂಕ್ ರಾಜನೀತಿಗೋಸ್ಕರ ಬಾಬರ್ ಮತ್ತು ಅವನ ಸಂತಾನವನ್ನು ಓಲೈಸ್ತಿದ್ದವರಿಗೂ ಕೂಡ ಒಂದು ಅನಿವಾರ್ಯತೆ ನಿರ್ಮಾಣ ಆಗಿದೆ.
ರಾಮನನ್ನು ಬಿಟ್ಟು ರಾಷ್ಟ್ರ ಇಲ್ಲ, ರಾಮನನ್ನು ಬಿಟ್ಟರೆ ಓಟು ಇಲ್ಲ ಅಂಥೇಳಿ. ಹಾಗಾಗಿ ವಿರೋಧಿಸ್ತಿದ್ದವರು ಕೂಡ ರಾಮನಾಮದ ಜಪ ಮಾಡ್ತಿದ್ದಾರೆ. ಒಂದು ಒಳ್ಳೆಯ ಬೆಳವಣಿಗೆ ದೇಶದ ದೃಷ್ಟಿಯಿಂದ. ರಾಮ ಎಲ್ರಿಗೂ ಸೇರಿದವನು, ಹಾಗಾಗಿ ರಾಮ ಜೋಡಿಸೋನು. ಇನ್ನು ಯಾವ್ಯಾವುದು ಅತಿಕ್ರಮಣಕ್ಕೆ ತುತ್ತಾಗಿದೆ ಅದನ್ನು ಮನಗಂಡು ನಾವು ಅತಿಕ್ರಮಣಕಾರಿಗಳ ಜೊತೆಯಲ್ಲಿ ನಮ್ಮ ಐಡೆಂಟಿಟಿಯನ್ನು ಗುರುತಿಸ್ಕೊಳ್ಳೋದಿಲ್ಲ. ನಮ್ಮ ಐಡೆಂಟಿಟಿ ಏನಿದ್ರು ಅದು ರಾಮನ ಜೊತೆಗೆ, ಶಿವನ ಜೊತೆಗೆ, ಕೃಷ್ಣನ ಜೊತೆಗೆ ಅಂತ ಭಾವಿಸ್ತಕ್ಕಂಥ ಮುಸಲ್ಮಾನರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ನಾವು ಅವ್ರ ಪೂಜಾ ಪದ್ಧತಿಯನ್ನು ಪ್ರಶ್ನೆ ಮಾಡೋದಿಲ್ಲ. ಆದರೆ ಆಕ್ರಮಣ ಮಾಡಿ, ಅತಿಕ್ರಮಣ ಮಾಡಿ ಆ ಜಾಗದಲ್ಲಿ ಮಸೀದಿ ಕಟ್ಟಿದರೆ ಅದರಲ್ಲಿ ನಮಾಜ್ ಮಾಡಿದ್ರೆ ಹರಾಮ್ ಆಗುತ್ತೆ ಅಂತ ಕೆಲವು ಸಜ್ಜನ ಮುಸಲ್ಮಾನರು ಹೇಳೋದನ್ನು ನಾನು ಕೇಳಿದ್ದೇನೆ. ಹಾಗಾಗಿ ನಮಗದು ಪವಿತ್ರ. ರಾಮ ಹುಟ್ಟಿದ ಜಾಗ ಹೇಗೆ ನಮಗೆ ಪವಿತ್ರನೋ, ಕೃಷ್ಣ ಜನ್ಮಸ್ಥಳವೂ ಅಷ್ಟೇ ಪವಿತ್ರ. ಜ್ಞಾನವ್ಯಾಪಿಯ ನಂದಿ ಕಾಶಿಯ ಪುನರುತ್ಥಾನಕ್ಕಾಗಿ ಕಾಯ್ತಾ ಇದ್ದಾನೆ, ಅದು ನಮಗೆ ಪವಿತ್ರ. ಇದನ್ನು ಮನಗಂಡು ಅವರು ಬಿಟ್ಕೊಡೋದ್ರ ಮೂಲಕ ಯಾರೋ ಸನಾತನ ಧರ್ಮ ವಿರೋಧಿಗಳು ಮಾಡಿದ ಪಾಪನ ಇವ್ರು ಯಾಕೆ ಹೊತ್ಕೋಬೇಕು? ಅವ್ರು ಬಿಟ್ಕೊಡೋದ್ರ ಮೂಲಕ ಇವರು, ನಾನು ಅದು ಉದಾರತೆ ಅಂತ ಹೇಳೋದಿಲ್ಲ, ಹಿಂದಿನವ್ರು ಮಾಡಿದ ತಪ್ಪನ್ನು ಪ್ರಾಯಶ್ಚಿತ್ತ ರೂಪವಾಗಿ ಸರಿ ಮಾಡೋ ಕೆಲಸನ ಮಾಡಬೇಕು ಅಂತ ನಾನು. ಈಗ ನಮಗೆ ವೀರಪ್ಪ ಮೊಯ್ಲಿಯವರ ಸರ್ಟಿಫಿಕೇಟ್ನ ಅವಶ್ಯಕತೆ ಇದೆಯಾ? ಅವ್ರದ್ದು ಅವಶ್ಯಕತೆ ಇದೆಯಾ? ಯಾರು ಕೇಳಿದಾರೋ ಅವ್ರ ಸರ್ಟಿಫಿಕೇಟ್ನ? ಇವರು ರಾಮನನ್ನೇ ಕಾಲ್ಪನಿಕ ವ್ಯಕ್ತಿಗಳು ಅಂತ ಹೇಳಿದವರು ಕಾಂಗ್ರೆಸ್ನವರು ಹೇಳಿರಲಿಲ್ವಾ? ನ್ಯಾಯಾಲಯಕ್ಕೆ 2007ರಲ್ಲಿ ಅಫಿಡವಿಟ್ ಸಲ್ಲಿಸಿರಲಿಲ್ವಾ ರಾಮ ಕಾಲ್ಪನಿಕ ವ್ಯಕ್ತಿ ಅಂಥೇಳಿ? ಅವ್ರ ಸರ್ಟಿಫಿಕೇಟ್ನ ಅವಶ್ಯಕತೆ ಇದೆಯಾ ನಮಗೆ? ಅವ್ರ ಸರ್ಟಿಫಿಕೇಟ್ನ ಅವಶ್ಯಕತೆನೇ ಇಲ್ಲ. ಮತ್ತು ನನಗೂ ಗೊತ್ತೇ ಇಲ್ಲ, ದೇವಸ್ಥಾನಕ್ಕೆ ಹೋಗೋದಿಲ್ಲ, ಸಂವಿಧಾನ ಮುಖ್ಯ. ನನ್ನ ಮೊದಲನೇ ಪುಟದಲ್ಲೇ ರಾಮ ಇದ್ದಾನೆ, ಸಂವಿಧಾನದ ಮೊದಲನೇ ಪುಟದಲ್ಲೇ ರಾಮ ಇದ್ದಾನೆ, ನಮಗೂ ಮುಖ್ಯ. ಈಗ ಏನಾಗಿದೆ, ಈಗ ನಾನು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ನೋಡಿದೆ, ಶ್ರೀರಾಮ ಯಾರಪ್ಪನ ಸೊತ್ತು ಅಲ್ಲ ಅಂತ ಹೇಳಿದ್ದಾರೆ. ಖಂಡಿತ ಅಲ್ಲ, ಯಾರೂ ಸೊತ್ತು ಹಂಗೆ ಮಾಡ್ಕೊಳಕ್ಕಾಗಲ್ಲ. ಪ್ರಭು ಶ್ರೀರಾಮಚಂದ್ರನ ಒಂದು ಭಕ್ತರ ಆಧೀನ, ಯಾರು ಭಕ್ತರಿದ್ದಾರೋ, ಭಕ್ತಿಯಿಂದ ಬರ್ತಾರೋ ಅವರಿಗೆ ಆಧೀನನಾಗಿರ್ತಾನೆ ನಮ್ಮ ಭಗವಂತ. ಯಾರೂ ಸೊತ್ತು ಮಾಡ್ಕೊಳಕ್ಕೆ, ಪೇಟೆಂಟ್ ಮಾಡ್ಕೊಳಕ್ಕಾಗಲ್ಲ. ಅದು ಇಲ್ಲಿ ಸಮಸ್ಯೆ ನಿರ್ಮಾಣ ಆಗಿರೋದು, ಕಾಂಗ್ರೆಸ್ಸು ಬಾಬರು ಮತ್ತು ಅವನ ಸಂತಾನವನ್ನು ಅವ್ರ ಅಪ್ಪಂದಿರಿಗಿಂತ ಜಾಸ್ತಿ ಹೊತ್ಕೊಂಡಿರೋದ್ರಿಂದ ಸಮಸ್ಯೆ. ಅವರ ಅಪ್ಪಂದಿರನ್ನು ಅಷ್ಟು ಪ್ರೀತಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಬಾಬರ್ನ ಮತ್ತು ಅವನ ಸಂತಾನವನ್ನು ಇವರು ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿದ್ದಾರೆ, ಅದು ಸಮಸ್ಯೆ. ರಾಮ ಯಾವತ್ತೂ ಈ ದೇಶಕ್ಕೆ ಸಮಸ್ಯೆ ಅಲ್ವೇ ಅಲ್ಲ, ರಾಮ ಎಲ್ಲರನ್ನೂ ಜೋಡಿಸಿದವನು. ಆದರೆ ಬಾಬರ್ನ ಮತ್ತು ಅವನ ಸಂತಾನವನ್ನು ತಲೆ ಮೇಲೆ ಕೂರಿಸ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ನಮಗೆ ಸಮಸ್ಯೆ. ಅವರು ಬಾಬರ್ನನ್ನು ಅವ್ರ ಸಂತಾನವನ್ನು ತನ್ನ ಅಪ್ಪನಿಗಿಂತ ಒಂದು ಹೆಜ್ಜೆ ಮೇಲು ಅಂತ ನೋಡ್ತಾರೆ, ಅದು ಸಮಸ್ಯೆ. ಅಕಿರಿಗಾದ ಕುಡೋರ ಮಲ್ಲ ಸುದ್ದಿಲು ಮುಖ್ಯಮಂತ್ರಿಗಳ ಗಟ್ಟಿ ಸೊರಟು ಪಾತಿರೋಣ ಒಂಜೇ ಶಾಸಕರು ಅಶೋಕ್ ಕುಮಾರ್ ರೈ ಪುನಶ್ಚದ ಲೇಸಿಡ್ ಕೆಪಿಸಿಸಿ ಕಾರ್ಯದರ್ಶಿ MS ಮಹಮ್ಮದ್ ಪಾತೆರ ಇಸ್ರೇಲ್ ಯುದ್ಧದ ತುಳುನಾಡದ ಬೀಜದ ಫ್ಯಾಕ್ಟರಿಲು ಸಮಸ್ಯೆಡುಲ್ಲ ಸರ್ಕಾರ ಬೀಜ ಬೇರದ ಉದ್ಯಮಿಲನ ಬಂಗಗ್ ಕೆಬಿಕೊರುಡು ಪಂದು ಒತ್ತಾಯ ದಿಡುಪೆಡ್ದು ಸಂಸೆ ಪೋಪಿನ ಸಾದಿ ಸರಿ ಮಲ್ಪೆರ ಒತ್ತಾಯ ಅಧಿಕಾರಿಗಳೆಡೆ ಪಾತಿರುವ ಪಂಡಿನ ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಬೇಗುಡು ಬೇಲೆ ಆಪುಂಡು ಪಂಡಿನ ಶಾಸಕರು ಹರೀಶ್ ಪುಂಜ ಭಾರತ್ ಜೋಡೋ ನ್ಯಾಯಯಾತ್ರೆದ ಮಿತ್ತು ಮಲ್ತಿನ ದಾಳಿನ ಖಂಡಿಸಾದ ಕುಡ್ಲಡು ಪ್ರತಿಭಟನೆ ಭಾರತ್ ಜೋಡೋ ನ್ಯಾಯಯಾತ್ರೆಗೆ ಧಿಕ್ಕಾರ ಪಂಡಿನ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಈ ವಾರದ ತುಳು ವಾರ್ತೆ ನನ್ನಲಾತು ಊರ್ದ ಸುದ್ದಿಲೆಗಾದ ತೂಂದಿಪ್ಪುಲೆ ನ್ಯೂಸ್ ತುಳು.